ಬಂಟ್ವಾಳ ಬೊಕ್ಕ ಕುಡ್ಲ ತಾಲೂಕುದ 25 ಹಳ್ಳಿಲೆಗ್ ನೇತ್ರಾವತಿ ತುದಿರ್ದು ಶುದ್ಧ ಪರ್ಪಿ ನೀರು ಸರಬರಾಜು ಮಲ್ಪೆರೆ ಕೈರಂಗಳದ ಕೈತಲ್ 72 MLD ಸಾಮರ್ಥ್ಯದ ನೀರು ಶುದ್ಧೀಕರಣರ್ದು ನೀರು ಸರಬರಾಜು ವ್ಯವಸ್ಥೆ ಮಲ್ಪನ ಕರ್ನಾಟಕ ನಗರ ನೀರು ಸರಬರಾಜು ಬೊಕ್ಕ ಒಳಚರಂಡಿ ಮಂಡಳಿ 280 ಕೋಟಿ ರೂಪಾಯಿ ಯೋಜನೆಯನ್ನು ರೂಪಿಸಾದು ಅನುಷ್ಠಾನ ಮಲ್ತದನ್ನು ಪಡೆದು ಶಾಸಕರು ಶ್ರೀ ಯುಟಿ ಖಾದರ್ ತಿಳಿಪಾದರು. ಇದರ ಒಟ್ಟಿಗೆ ದುಂಬುದ ಸುಮಾರು 30 ವರ್ಷ ಮುಟ್ಟ ಈ ಪ್ರದೇಶಲೆಗ್ ಶಾಶ್ವತ ಪರ್ಪಿ ನೀರಿನ ಸಮಸ್ಯೆಗೆ ಪರಿಹಾರ ತಿಕ್ಕೆರೆ ಉಂಡು ಪಣದ ಶ್ರೀ ಯುಟಿ ಖಾದರ್ ತಿಳಿಪಾಯಿರು. ಮತ್ತು ಸರ್ಚ್ 300 ಅದನ್ನು ಕೂಡ ಅಲ್ಲಿಗೆ ಸಪರೇಟ್ ಒಂದು ಸ್ಕೀಮ್ ಮಾಡಲಿಕ್ಕೆ ಆಗುದಿಲ್ಲ. ಅದಕ್ಕಾಗಿ ಇದರಲ್ಲಿ ಸೇರಿಸಿ 25 ಗ್ರಾಮಗಳು ಆ ವ್ಯಾಪ್ತಿಗೆ ಬರ್ತದೆ. ಯಾಕೆ ಬಹಳಷ್ಟು ಜನರಿಗೆ ಕೆಲವೊಂದು ಕನ್ಫ್ಯೂಷನ್ ಇದೆ. ಅದು ಬರೇ ಉಲ್ಲಾಲಕ್ಕೆ ಹೋಗ್ತದೆ, ಬರೇ ನಗರ ಸೋಮೇಶ್ವರಕ್ಕೆ ಹೋಗ್ತದೆ, ಕೆಲವರು ಸುಮ್ಮನೆ ಅಪಪ್ರಚಾರ ಮಾಡ್ತಿದ್ದಾರೆ, ಬರೇ ನಮ್ಮ ಇಂಜಿನಿಯರಿಂಗ್ ಕಾಲೇಜ್ ಹೋಗ್ತದೆ ಅಂತೇಳಿ. ಅಂಥದ್ದು ಯಾವುದೂ ಇಲ್ಲ. ಇದು ನಾವು ಜನರಿಗೆ ಶುದ್ಧ ಕುಡಿಯುವ ನೀರು ಕುಡಿಬೇಕು. ಉಲ್ಲಾಲ ಗ್ರಾಮ ಬಹುತೇಕ ಗ್ರಾಮ ಇದ್ದರೂ ಕೂಡ ನಗರ ಪ್ರದೇಶದಿಂದಂಥ ಸವಲತ್ತುಗಳನ್ನು ಗ್ರಾಮ ಮಟ್ಟಕ್ಕೆ ಕೊಟ್ಟಾಗ ಮಾತ್ರ ಜನ ಗ್ರಾಮದಲ್ಲಿ ನಿಲ್ತಾರೆ. ಸೊ ಆ ಮನೆಯ ಗ್ರಾಮಸ್ಥರು ಆ ಗ್ರಾಮವನ್ನು ಬಿಟ್ಟು ಬೇರೆ ಕಡೆ ವಲಸೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಬಾರ್ದು ಉದ್ದೇಶದಿಂದ ಜನರಿಗೆ ನೀರು ಕೊಡಲಿಕ್ಕೆ ನಮ್ಮ ಮೊದಲ ಆದ್ಯತೆ. ಅದರ ಜೊತೆಯಲ್ಲಿ KSRP ಬರ್ತದೆ, ಇವತ್ತು ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ ಬರ್ತದೆ. ಇನ್ನು ಭವಿಷ್ಯದಲ್ಲಿ ತುಂಬ ಇವತ್ತು ಬೇರೆ ಬೇರೆ ಕಡೆಯಿಂದ ಬರುವಂಥ ಯಾವುದೇ ಯೋಜನೆಗೆ ಬೇಕಾದಷ್ಟು ನೀರು ಇದರಲ್ಲಿ ಸಿಕ್ಕುವಂಥದ್ದು. ಸೊ ಇದೆಲ್ಲ ಗ್ರಾಮ ಕೂಡ ಇವತ್ತು ಕವರ್ ಆಗ್ತದೆ. ಮೊದಲ ಹಂತದ ಕೆಲಸ ಇವತ್ತು ನೀರು ಒಂದು ಪೈಪ್ಲೈನ್ ಹಾಕಿದ ನಂತರ ಎಲ್ಲ ಗ್ರಾಮಗಳಿಗೊಂದು ಟೀ ಓಪನ್ ಕೊಡ್ತಾರೆ. ಎಲ್ಲ ಗ್ರಾಮಗಳಿಗೆ ಒಂದು ಕಡೆಯಲ್ಲಿ. ಅಲ್ಲಿಂದ ನೇರವಾಗಿ ಈಗಾಗಲೇ ಸರ್ವೆ ಆಗಿದೆ, ಇನ್ನೊಂದು ಉತ್ತಮವಾದ ಪೈಪ್ಲೈನ್ ಮುಖಾಂತರ ಇನ್ನೊಂದು ಓವರ್ ಹೆಡ್ ಟ್ಯಾಂಕ್ ತಗೊಂಡು ಹೋಗಿ ಅಲ್ಲಿಂದ ಎಲ್ಲ ಗ್ರಾಮಗಳಿಗೆ ಹೋಗೋದು. ಸೊ ಎರಡನೇ ಹಂತದ ಕೆಲಸಗಳಿಗೆ ಈಗಾಗಲೇ ನಾವು 280 ಕೋಟಿ ರೂಪಾಯಿಯ ಏನು ಪ್ರಪೋಸಲ್ ನಾವು ಸರ್ಕಾರ ಹಿಂದೆ ಸಲ್ಲಿಸಿದ್ದೇವ, ಅದನ್ನು ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಮತ್ತು ಡ್ರೈನೇಜ್ ಬೋರ್ಡಿನಲ್ಲಿ ರೆಸೊಲ್ಯೂಷನ್ ಆಗಿ ಅದಕ್ಕೆ ಕೂಡ ಒಪ್ಪಿಗೆ ಕೊಟ್ಟು ಫೈನಾನ್ಸ್ಗೆ ಇವತ್ತು ಕಳಿಸಿದ್ದಾರೆ. ಸೊ ಅದು ಬೋರ್ಡ್ ರೆಸೊಲ್ಯೂಷನ್ ಕಾಪಿ ಕೂಡ ನಾವು ಇವತ್ತು ಇಟ್ಟಿದ್ದೇವೆ. ಆಯ್ತು, ಇದು ಏನಂತ ಹೇಳಿದರೆ ಪ್ರತಿ ಗ್ರಾಮಕ್ಕೆ ನಾವೀಗ ಪೈಪ್ಲೈನ್ ಮುಖಾಂತರ ಎಲ್ಲಿ ಟೀ ಒಂದು ಕೊಡ್ತೇವೆ, ಓಪನ್ ಟೀ ಕೊಡ್ತೇವಲ್ಲ, ಅಲ್ಲಿಂದ ಇನ್ನೂ ಉತ್ತಮವಾದ ಪೈಪ್, ಯಾಕೆಂದರೆ ಎಲ್ಲಿ ಕೂಡ ಅದನ್ನು ಬೇರೆಯವ್ರು ತೆಗೆಯುವಂಥ ಅವಕಾಶ ಇಲ್ಲ. ಉತ್ತಮವಾದ ಪೈಪ್ಲೈನ್ ಮುಖಾಂತರ ಓವರ್ ಹೆಡ್ ಟ್ಯಾಂಕ್ ಕನೆಕ್ಟ್ ಮಾಡಿ ಅಲ್ಲಿಂದ ಎಲ್ಲ ಮನೆಗಳಿಗೆ ಕೊಡುವಂಥದ್ದು. ನಮ್ಮ ಇದು ಆಧುನಿಕ ಮತ್ತು ತಂತ್ರಜ್ಞಾನ ಮುಖಾಂತರ ಒಂದು ಅತ್ಯುತ್ತಮ ಸಿಸ್ಟಮ್ ಆಗಿ ಆಗುವಂಥದ್ದು. ಆದರೆ ನನಗೆ ಮುಖ್ಯನು ಯಾವುದು ಉತ್ತಮ ಸಿಸ್ಟಮ್ ಅಂತಲ್ಲ, ಜನರಿಗೆ ನೀರು ಹೇಗೆ ಹೋಗ್ತದೆ ಇಂಪಾರ್ಟೆಂಟ್. ಸೊ ಅಟ್ ದಿ ಎಂಡ್ ಪಾಯಿಂಟ್ ನಮಗೆ ಜನರಿಗೆ ಉತ್ತಮವಾದ ಮತ್ತು 24 hours ನೀರು ಸಿಕ್ಕುವಂಥ ವ್ಯವಸ್ಥೆಗೆ ಬೇಕಾಗುವಂಥ ಎಲ್ಲ ಯೋಜನೆ ಈಗಾಗಲೇ ನಾವು ನಮ್ಮ ಇಂಜಿನಿಯರ್ಗಳಿಗೆ ನಾವು ಇವತ್ತು ಹೇಳಿದ್ದೇವೆ. ರಾಜ್ಯದ ಉಪಚುನಾವಣೆದ ಪೊರ್ತುಡು ಜನಕ್ಲಿರ್ದು ಓಟು ಪಡೆಯರೆ ಬಿಜೆಪಿ ಓಲೈಕೆ ರಾಜಕಾರಣದ ತೊಡಗದರು. ಈ ಹಿನ್ನೆಲೆಡ್ ಶಿರಾ ವಿಧಾನಸಭಾ ಕ್ಷೇತ್ರಡ್ ಗೊಲ್ಲ ಸಮುದಾಯಗ್ ನಿಗಮ ಕೊರ್ಪುನ ಭರವಸೆನ್ ಕೊರಿಯರು. ಇತ್ತೆ ಬಸವ ಕಲ್ಯಾಣಡ್ ಮರಾಠೆರಿನ ಬೊಕ್ಕ ವೀರಶೈವ ಲಿಂಗಾಯತರಿನ ಓಟು ಪಡೆಯರೆ ಮರಾಠ ಅಭಿವೃದ್ಧಿ ನಿಗಮ ಲಿಂಗಾಯತ ಅಭಿವೃದ್ಧಿ ನಿಗಮ ರಚನೆ ಮಲ್ಪೆರೆ ಮುಖ್ಯಮಂತ್ರಿಲು ದುಂಬಾತಿರು. ಈ ರೀತಿ ಓಲೈಕೆ ರಾಜಕಾರಣದ ತೊಡಗದುಪ್ಪುನ ರಾಜ್ಯದ ಮುಖ್ಯಮಂತ್ರಿ ದಕ್ಷಿಣ ಕನ್ನಡ ಜಿಲ್ಲೆದ ಮಾತಾ ಜಾತಿ ತಗ್ಲೆಗಳ ಅಭಿವೃದ್ಧಿ ನಿಗಮನ ರಚನೆ ಮಲ್ಪೆರೆ ದುಂಬಾವಡು ಪಂಡದ ತಿರುಪಾಯಿರು. ಮತ್ತು ಸರ್ಚ್ 300 ಅದನ್ನು ಕೂಡ ಅಲ್ಲಿಗೆ ಸಪರೇಟ್ ಒಂದು ಸ್ಕೀಮ್ ಮಾಡಲಿಕ್ಕೆ ಆಗುದಿಲ್ಲ. ಅದಕ್ಕಾಗಿ ಇದರಲ್ಲಿ ಸೇರಿಸಿ 25 ಗ್ರಾಮಗಳು ಆ ವ್ಯಾಪ್ತಿಗೆ ಬರ್ತದೆ. ಯಾಕೆ ಬಹಳಷ್ಟು ಜನರಿಗೆ ಕೆಲವೊಂದು ಕನ್ಫ್ಯೂಷನ್ ಇದೆ. ಅದು ಬರೇ ಉಲ್ಲಾಲಕ್ಕೆ ಹೋಗ್ತದೆ, ಬರೇ ನಗರ ಸೋಮೇಶ್ವರಕ್ಕೆ ಹೋಗ್ತದೆ, ಕೆಲವರು ಸುಮ್ಮನೆ ಅಪಪ್ರಚಾರ ಮಾಡ್ತಿದ್ದಾರೆ, ಬರೇ ನಮ್ಮ ಇಂಜಿನಿಯರಿಂಗ್ ಕಾಲೇಜ್ ಹೋಗ್ತದೆ ಅಂತೇಳಿ. ಅಂಥದ್ದು ಯಾವುದೂ ಇಲ್ಲ. ಇದು ನಾವು ಜನರಿಗೆ ಶುದ್ಧ ಕುಡಿಯುವ ನೀರು ಕುಡಿಬೇಕು. ಉಲ್ಲಾಲ ಗ್ರಾಮ ಬಹುತೇಕ ಗ್ರಾಮ ಇದ್ದರೂ ಕೂಡ ನಗರ ಪ್ರದೇಶದಿಂದಂಥ ಸವಲತ್ತುಗಳನ್ನು ಗ್ರಾಮ ಮಟ್ಟಕ್ಕೆ ಕೊಟ್ಟಾಗ ಮಾತ್ರ ಜನ ಗ್ರಾಮದಲ್ಲಿ ನಿಲ್ತಾರೆ. ಸೊ ಆ ಮನೆಯ ಗ್ರಾಮಸ್ಥರು ಆ ಗ್ರಾಮವನ್ನು ಬಿಟ್ಟು ಬೇರೆ ಕಡೆ ವಲಸೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಬಾರ್ದು ಉದ್ದೇಶದಿಂದ ಜನರಿಗೆ ನೀರು ಕೊಡಲಿಕ್ಕೆ ನಮ್ಮ ಮೊದಲ ಆದ್ಯತೆ. ಅದರ ಜೊತೆಯಲ್ಲಿ KSRP ಬರ್ತದೆ, ಇವತ್ತು ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ ಬರ್ತದೆ. ಇನ್ನು ಭವಿಷ್ಯದಲ್ಲಿ ತುಂಬ ಇವತ್ತು ಬೇರೆ ಬೇರೆ ಕಡೆಯಿಂದ ಬರುವಂಥ ಯಾವುದೇ ಯೋಜನೆಗೆ ಬೇಕಾದಷ್ಟು ನೀರು ಇದರಲ್ಲಿ ಸಿಕ್ಕುವಂಥದ್ದು. ಸೊ ಇದೆಲ್ಲ ಗ್ರಾಮ ಕೂಡ ಇವತ್ತು ಕವರ್ ಆಗ್ತದೆ. ಮೊದಲ ಹಂತದ ಕೆಲಸ ಇವತ್ತು ನೀರು ಒಂದು ಪೈಪ್ಲೈನ್ ಹಾಕಿದ ನಂತರ ಎಲ್ಲ ಗ್ರಾಮಗಳಿಗೊಂದು ಟೀ ಓಪನ್ ಕೊಡ್ತಾರೆ. ಎಲ್ಲ ಗ್ರಾಮಗಳಿಗೆ ಒಂದು ಕಡೆಯಲ್ಲಿ
ಅಲ್ಲಿಂದ ನೇರವಾಗಿ ಈಗಾಗಲೇ ಸರ್ವೆ ಆಗಿದೆ, ಇನ್ನೊಂದು ಉತ್ತಮವಾದ ಪೈಪ್ಲೈನ್ ಮುಖಾಂತರ ಇನ್ನೊಂದು ಓವರ್ ಹೆಡ್ ಟ್ಯಾಂಕ್ ತಗೊಂಡು ಹೋಗಿ ಅಲ್ಲಿಂದ ಎಲ್ಲ ಗ್ರಾಮಗಳಿಗೆ ಹೋಗೋದು. ಸೊ ಎರಡನೇ ಹಂತದ ಕೆಲಸಗಳಿಗೆ ಈಗಾಗಲೇ ನಾವು 280 ಕೋಟಿ ರೂಪಾಯಿಯ ಏನು ಪ್ರಪೋಸಲ್ ನಾವು ಸರ್ಕಾರ ಹಿಂದೆ ಸಲ್ಲಿಸಿದ್ದೇವ, ಅದನ್ನು ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಮತ್ತು ಡ್ರೈನೇಜ್ ಬೋರ್ಡಿನಲ್ಲಿ ರೆಸೊಲ್ಯೂಷನ್ ಆಗಿ ಅದಕ್ಕೆ ಕೂಡ ಒಪ್ಪಿಗೆ ಕೊಟ್ಟು ಫೈನಾನ್ಸ್ಗೆ ಇವತ್ತು ಕಳಿಸಿದ್ದಾರೆ. ಸೊ ಅದನ್ನು ಬೋರ್ಡ್ ರೆಸೊಲ್ಯೂಷನ್ ಕಾಪಿ ಕೂಡ ನಾವು ಇವತ್ತು ಇಟ್ಟಿದ್ದೇವೆ. ಆಯ್ತು, ಇದು ಏನಂತ ಹೇಳಿದರೆ ಪ್ರತಿ ಗ್ರಾಮಕ್ಕೆ ನಾವೀಗ ಪೈಪ್ಲೈನ್ ಮುಖಾಂತರ ಎಲ್ಲಿ ಟೀ ಒಂದು ಕೊಡ್ತೇವೆ, ಓಪನ್ ಟೀ ಕೊಡ್ತೇವಲ್ಲ, ಅಲ್ಲಿಂದ ಇನ್ನೂ ಉತ್ತಮವಾದ ಪೈಪ್, ಯಾಕೆಂದರೆ ಎಲ್ಲಿ ಕೂಡ ಅದನ್ನು ಬೇರೆಯವ್ರು ತೆಗೆಯುವಂಥ ಅವಕಾಶ ಇಲ್ಲ. ಉತ್ತಮವಾದ ಪೈಪ್ಲೈನ್ ಮುಖಾಂತರ ಓವರ್ ಹೆಡ್ ಟ್ಯಾಂಕ್ ಕನೆಕ್ಟ್ ಮಾಡಿ ಅಲ್ಲಿಂದ ಎಲ್ಲ ಮನೆಗಳಿಗೆ ಕೊಡುವಂಥದ್ದು. ನಮ್ಮ ಇದು ಆಧುನಿಕ ಮತ್ತು ತಂತ್ರಜ್ಞಾನ ಮುಖಾಂತರ ಒಂದು ಅತ್ಯುತ್ತಮ ಸಿಸ್ಟಮ್ ಆಗಿ ಆಗುವಂಥದ್ದು. ಆದರೆ ನನಗೆ ಮುಖ್ಯನು ಯಾವುದು ಉತ್ತಮ ಸಿಸ್ಟಮ್ ಅಂತಲ್ಲ, ಜನರಿಗೆ ನೀರು ಹೇಗೆ ಹೋಗ್ತದೆ ಇಂಪಾರ್ಟೆಂಟ್. ಸೊ ಅಟ್ ದಿ ಎಂಡ್ ಪಾಯಿಂಟ್ ನಮಗೆ ಜನರಿಗೆ ಉತ್ತಮವಾದ ಮತ್ತು 24 hours ನೀರು ಸಿಕ್ಕುವಂಥ ವ್ಯವಸ್ಥೆಗೆ ಬೇಕಾಗುವಂಥ ಎಲ್ಲ ಯೋಜನೆ ನಾವು ನಮ್ಮ ಇಂಜಿನಿಯರ್ಗಳಿಗೆ ನಾವು ಇವತ್ತು ಹೇಳಿದ್ದೇವೆ. ಉಳ್ಳಾಲ ನಗರಸಭೆದ ಅಧ್ಯಕ್ಷರು ಶ್ರೀಮತಿ ಚಿತ್ರಕಲಾ ಚಂದ್ರಕಾಂತ್, ಉಪಾಧ್ಯಕ್ಷರು ಅಯೂಬ್, ಕುಡ್ಲ ತಾಲೂಕ್ ಪಂಚಾಯತ್ ಅಧ್ಯಕ್ಷರು ಮೊಹಮ್ಮದ್ ಮೋನು, ಕಾಂಗ್ರೆಸ್ ಮುಖಂಡರು ಈಶ್ವರ್ ಉಳ್ಳಾಲ್, ಎಸಿ ಜಯರಾಜ್, ಸದಾಶಿವ ಉಳ್ಳಾಲ್, ಎನ್ಎಸ್ ಕರೀಂ ಸುದ್ದಿಗೋಷ್ಠಿಗೆ ಇದ್ದರು.